ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ.
ಮಾರ್ಗದಲ್ಲಿ ಸಾಗಿ ಬರುತ್ತಾ ಇದೆ. ಸಮಸ್ತ ಹಿಂದೂ ಬಾಂಧವರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಂದಗಾಂತಿ ಬದಲಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಸೇರಿರುವ ತಮಗೆಲ್ಲರಿಗೂ ಸ್ವಾಗತ. ಈಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸುತ್ತಿದ್ದೇವೆ. ಹಿರಿಯರು ಸೇರಿಕೊಳ್ಳಬೇಕು. ದೀಪಂ ಜ್ಯೋತಿ ನಮಸ್ತುಭ್ಯಂ, ದೀಪಂ ಜ್ಯೋತಿ ಪ್ರಜ್ವಲಂ, ದೀಪಂ ಜ್ಯೋತಿ ಪ್ರಕಾಶಿತಂ, ದೀಪಂ ಜ್ಯೋತಿ ಶುಭಪ್ರದಂ. ಇದೀಗ ಭಾರತ ಮಾತೆಗೆ ದೀಪ ಬೆಳಗಿಸಿದ ನಂತರ ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೀಪ ಬೆಳಗಿಸಿದ ಗಣ್ಯರಿಗೆ ವಂದನೆಗಳು. ಆಸೀನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಸತಿ ಇವರು ವೇದಿಕೆಗೆ ಬರಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಘ ಸಂಚಾಲಕರು, ಕರ್ನಾಟಕ ವಿಭಾಗ, ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿ, ಯೋಗ ಶಿಕ್ಷಕರು, ವಿವೇಕ ಯೋಗ ಕೇಂದ್ರ ಬ್ರಹ್ಮಾವರ.
ಕಾರ್ಯಕರ್ತರಾದ ಶ್ರೀಯುತ ಅರವಿಂದ ಹಳ್ಳ ವಕೀಲರು, ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ನಮ್ಮೆಲ್ಲರ ಕೋರುತ್ತೇನೆ. ಇವರಿಗೆ ಹರೀಶ್ ಆಚಾರ್ಯ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶೋಭಾಯಾತ್ರೆಗೆ ನಮ್ಮೊಂದಿಗೆ ಸೇರಿರುವ ಎಲ್ಲ ಸಭಿಕರಿಗೂ, ಮಾತೆಯರಿಗೂ ಹಾಗೂ ಎಲ್ಲ ಕರಂಬಳ್ಳಿ ವಸತಿಯ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಹಿಂದೂ ಬಾಂಧವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಶೋಭಾಯಾತ್ರೆಯಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಕೂಡ ನಮ್ಮೊಂದಿಗೆ ಬಂದು ಕಾರ್ಯಕ್ರಮವನ್ನು ಚಂದಗೊಳಿಸುತ್ತಿದ್ದಾರೆ. ಹಾಗೆ ತುಂಬ ಹಿರಿಯರು ಮತ್ತು ಹಿಂದೂ ಬಾಂಧವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಂಪರ್ಕಿಸಲು ಆಗಲಿಲ್ಲ. ಹಾಗಾಗಿ ಅವರ ಹತ್ರ ಕ್ಷಮೆ ಕೋರುತ್ತಾ ಬಂದ ಎಲ್ಲರಿಗೂ ಒಬ್ಬರದಾದ ಸ್ವಾಗತ ಕೋರುತ್ತಾ ಇರುತ್ತಾರೆ. ಮಾಧ್ಯಮದವರಿಗೂ ಹೃದಯಪೂರ್ವಕ ಸ್ವಾಗತ. ಹಾಗೆಯೇ ಶೋಭಾಯಾತ್ರೆಯಲ್ಲಿ ಆರಕ್ಷಕ ಸಿಬ್ಬಂದಿಯವರು ಶಾಂತಿಯುತವಾಗಿ ಇಲ್ಲಿಯ ತನಕ ಬರಲು ಸಹಕರಿಸಿರುತ್ತಾರೆ. ಅವರಿಗೂ ಹೃದಯಪೂರ್ವಕ